ನವಜ್ಞಾನ ನವಸ್ಫೂರ್ತಿ ನವ ಚೈತನ್ಯದ ಸೆಳೆಯು ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ. ನೀವು ಇಲ್ಲಿಂದ ಹೋಗುವಾಗ ಯಾವುದೋ ಒಂದು ಒಳ್ಳೆ ವಿಚಾರವನ್ನು ತಗೊಂಡು ಹೋಗಬೇಕು. ಕೆಲವರಿಗೆ ಬಹುಮಾನ ಸಿಗ್ಬಹುದು, ಬಹುಮಾನ ಸಿಗದವರು ಕೂಡ ಒಂದು ಆತ್ಮಶಕ್ತಿಯ ಒಂದು ನವ ಚೈತನ್ಯವನ್ನು ಇಲ್ಲಿಂದ ಪಡ್ಕೊಂಡು ಹೋಗಬೇಕು ಅಂತ ನೀವು ನೆನಪಿಸ್ತಾ ಇದ್ದೀವಿ. ಇಲ್ಲಿ ಆಯೋಜನೆ ಮಾಡಿದ ರೀತಿ ನೀತಿಗಳನ್ನು ನೋಡಿದ್ರೆ ನಾವು ಬೆಟ್ಟಂಪಾಡಿಯಲ್ಲಿದ್ದೇವ ಎಲ್ಲಾದರೂ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿದ್ದೇವ ಅಂತ ಆಗ್ತದೆ. ಒಳ್ಳೆಯ ಒಂದು ಕಾರ್ಯಕ್ರಮ ಎಲ್ಲ ಯಾವ್ಯಾವುದು ಬೇಕಾಗ್ತದೆ. ಇಲ್ಲಿ ಹೈ ಜಂಪಿನ ಒಂದು ವ್ಯವಸ್ಥೆಗಳು ನೋಡಿದರೆ, ಇಲ್ಲಿ ಉದ್ಘಾಟನೆ ಮಾಡಿದ ರೀತಿ ನೋಡಿದರೆ, ಈ ಟ್ರ್ಯಾಕ್ಗಳನ್ನು ಜೋಡಣೆ ಮಾಡಿದ ರೀತಿ ನೋಡಿದರೆ, ಬಹುಶಃ ಬೆಟ್ಟಂಪಾಡಿಯವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದರೆ ಅವರು ವ್ಯವಸ್ಥಿತವಾಗಿ ಸಮಾಜಕ್ಕೆ ಯಾವ ರೀತಿ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಾ ಆ ರೀತಿ ಮಾಡಿ ತೋರಿಸುವವರು ಯಾವುದಂತ ಹೇಳಿದ್ರೆ ಅದು ಬೆಟ್ಟಂಪಾಡಿಯವರು ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ 10 ಹಲವು ಶಶಿಕುಮಾರ್ ರೈ ಬಾಲಿವುಡ್ ಅವರಿಂದ ಹಿಡಿದು ಮನಮೋಹನ್ ರೈಗಳು ಇರ್ಬೋದು, ನಮ್ಮ ರಂಗನಾಥ್ ರೈಗಳು ಇರ್ಬೋದು, ಇವರೆಲ್ಲ ಶ್ರಮ ಇರ್ಬೋದು. ಬಹುಶಃ 2-3 ವಾರದ ಹಿಂದೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಮಳೆಯ ಕಾರಣಾಂತರದಿಂದ ಅದನ್ನು ಮುಂದುವರಿಸಲಾಗಿದೆ ಅಂತ ಹೇಳಿದ್ರು. ಅದು ಒಳ್ಳೆಯದಾಯಿತು, ಯಾಕಂದ್ರೆ ಇವತ್ತು ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ನಾನು ಹೋದಲ್ಲೆಲ್ಲ ಹೇಳಿಕೊಂಡು ನಮ್ಮ ಪುತ್ತೂರಿನಲ್ಲಿ ನಮ್ಮ ಮಕ್ಕಳಿಗೆ ಟ್ಯಾಲೆಂಟ್ ಇದೆ, ಎಬಿಲಿಟಿ ಇದೆ, ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಗಳಲ್ಲಿ ಕಲ್ಪಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಇಲ್ಲಿ ಒಂದೇ ಒಂದು ಸರಿಯಾದ ಗ್ರೌಂಡ್ಗಳಿಲ್ಲ. ಇಂಥ ಗ್ರೌಂಡ್ ನಮ್ಮ ಪುತ್ತೂರಿನಲ್ಲಿ ಇಲ್ಲ. ಪುತ್ತೂರಿನಲ್ಲಿ ಇರುವುದೊಂದು ಜೂನಿಯರ್ ಕಾಲೇಜಿನ ಗ್ರೌಂಡ್, ಅದು ಬಿಟ್ಟರೆ ಯಾವುದೇ ಗ್ರೌಂಡ್ಗಳು ಇಲ್ಲ. ಸಿಂಥೆಟಿಕ್ ಟ್ರ್ಯಾಕ್ ನಮ್ಮ ಹತ್ರ ಇಲ್ಲೇ ಇಲ್ಲ. ತಾಲೂಕು ಮಟ್ಟದಲ್ಲಿ ಯಾವ ಜಿಲ್ಲೆಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ನಮಗೆ ಪುತ್ತೂರಿನಲ್ಲಿ ಆಗಬೇಕು ಅಂತ ನಮ್ಮ ಕನಸಿದೆ. ಯಾಕೆಂದ್ರೆ ಇವತ್ತು ಪುತ್ತೂರಿನ ಹುಡುಗರು ಮಕ್ಕಳು ನೇಷನಲ್ ಲೆವೆಲ್ ಅಲ್ಲಿ ಮೆಡಲ್ ಹೊಡೆದವರಿದ್ದಾರೆ. ಸ್ವಿಮ್ಮಿಂಗ್ ಅಲ್ಲಿ ನಮ್ಮಲ್ಲಿ ಇರುವುದೊಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್, ಆದ್ರೆ ನಮ್ಮ ಒಬ್ಬರು ಮೆಸ್ಕಾಂ ಇಂಜಿನಿಯರ್ ಮಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ನಮ್ಮ ತಂದಿದ್ದಾನೆ. ನಮಗೆ ಅತ್ಯಂತ ಹೆಮ್ಮೆ ಆಗ್ತದೆ. ಇವತ್ತು ವೆಯ್ಟ್ ಲಿಫ್ಟಿಂಗ್ ಇರಲಿ, ಕಬಡ್ಡಿ ಇರಲಿ, ಜೂನಿಯರ್ ಇರಲಿ, ಸೀನಿಯರ್ ಇರಲಿ, ಇದರಲ್ಲೆಲ್ಲ ರಾಷ್ಟ್ರೀಯ ಮಟ್ಟಕ್ಕೆ ಹೋದವರು ನಮ್ಮ ಪುತ್ತೂರಿನಲ್ಲಿದ್ದಾರೆ. ನಾನು ಮೊನ್ನೆ ಒಂದು ಪ್ರೈವೇಟ್ ಶಾಲೆಗೆ ಹೋಗಿದ್ದೆ. ಯಾವುದೊಂದು ಶಾಲೆ ಪುತ್ತೂರಿನಲ್ಲಿ ಬೆತಾಲಿ ಶಾಲೆಗೆ ಹೋಗಿದ್ದೆ. ಅವರು ನೇಷನಲ್ ಲೆವೆಲ್ ಅಲ್ಲಿ ಮೆಡಲ್ ಹೊಡೆಯುವಂತ ಕೆಲಸ. ಇದು ಸುಲಭ ಅಲ್ಲ. ನಮಗೆ ಭಾಷಣ ಮಾಡಲಿಕ್ಕೆ 5 ನಿಮಿಷ, ಇನ್ನೊಂದು ಕಡೆ ಹೋಗಿ ಭಾಷಣ ಮಾಡ್ತೇವೆ. ಪಾಪ ಮಕ್ಕಳು ಸಾಧನೆ ಮಾಡಬೇಕಿದ್ರೆ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತು. ಮತ್ತೆ ಅದರಲ್ಲಿ ಅವರು ಸಂತೋಷ ಪಡೋದು ಅವರಾದ್ರೆ ಅವರ ಪೋಷಕರು, ಆ ಶಾಲೆ, ನಾವು ಕೂಡ ಅದರಲ್ಲಿ ಭಾಗ್ಯವಂತರು ಅಂತ. ಒಂದು ಭಾಗ ನಮಗೂ ಕೂಡ, ನಾನು ಎದೆ ತಟ್ಟಿ ಹೇಳ್ತೇನೆ, ನಾನೊಂದು ಶಾಸಕನಾಗಿ ನನ್ನ ಪುತ್ತೂರಿನ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರು ಮಿನುಗಿದ್ರೆ ನಮಗೆ ಅತ್ಯಂತ ಸಂತೋಷ ಆಗುವಂಥದ್ದು ಕಾಣ್ತದೆ. ಆದ್ರೆ ನಾವು ಏನು ಇವರಿಗೆ ಕೊಡುಗೆ ಕೊಟ್ಟಿದ್ದೀವಿ, ನಾವು ಏನು ಮಾಡಬೇಕಿದೆ ಅದನ್ನು ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಅನ್ನು ಇವರಿಗೆ 50 ಮೀಟರ್ ಬೈ 25 ಮೀಟರ್ ಸ್ವಿಮ್ಮಿಂಗ್ ಪೂಲ್ ಅನ್ನು ನಾವು ಕೊಡ್ತಾ ಇದ್ರೆ ಅವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಹೊಡೆಯುವಂತಹ ಕೆಲಸಗಳನ್ನು ಕೂಡ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರು ಮತ್ತೆ ನಮ್ಮ ಪೋಷಕರು ಮತ್ತೆ ದೈಹಿಕ ಶಿಕ್ಷಕರು ಅವರಿಗೆ ಒಳ್ಳೆಯ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸ ನಮ್ಮ ಈ ಭಾಗದಲ್ಲಿ ಮಾಡ್ತಾರೆ. ಇಲಾಖೆ ಕೂಡ ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ಸ್ಪೋರ್ಟ್ಸ್ಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನೀವು 5 ವರ್ಷದ ಹಿಂದೆ ನೋಡಿರ್ಬೋದು, ನಾವು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಕ್ರೀಡೆಗಳಾಗಿದೆ ನಮ್ದ ಹೆಸರೇ ಬರ್ತಲ್ಲ, ಭಾರತ ದೇಶದ ಹೆಸರು ಅದರಲ್ಲಿ ಇರ್ತಾನೆ ಇರಲಿಲ್ಲ. ಇವಾಗ ನಾವು ಮೇಲೆ ಬಂದಿದೆ ಅಂತಲ್ಲ, ಅಟ್ಲೀಸ್ಟ್ ನಮ್ಮ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಲ್ಲಿ ಭಾರತದ ಹೆಸರು ಕೂಡ ಬರುವಲ್ಲಿಗೆ ನಾವು ಮುಟ್ಟಿದ್ದೇವೆ. ಮುಂದಿನ 5 ವರ್ಷದಲ್ಲಿ ನಾವು ಅತ್ಯಂತ ಹೆಚ್ಚಿನ ಪ್ರೋತ್ಸಾಹವನ್ನು ಈ ಕ್ರೀಡೆಗೆ ಕೊಟ್ಟರೆ
ಬಹುಶಃ ಖಂಡಿತ ಇವತ್ತು ಅಮೆರಿಕ, ಚೈನಾ, ಜರ್ಮನಿ ಏನೆಲ್ಲ ಹೊಡಿತಾರೆ ಆ ಮಟ್ಟದ ಹತ್ತಿರಕ್ಕೆ ನಮ್ಮ ಭಾರತ ದೇಶ ಕೂಡ ಬರುವಂತಹ ಕೆಲಸಗಳು ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅತ್ಯಂತ ಮಹತ್ವವನ್ನು ಕೊಡ್ತಾ ಇದೆ. ಪುತ್ತೂರಿನಲ್ಲಿ ಕೂಡ ನಾವು ಈಗ ಸುಮಾರು ಮುಂಡೂರಿನಲ್ಲಿ 15 ಎಕರೆ ಜಾಗವನ್ನು ಒಳ್ಳೆಯ ಕ್ರೀಡಾಂಗಣಕ್ಕೆ ನಿಗದಿ ಮಾಡಿದ್ದೇವೆ. ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ ಅದನ್ನು ಕೂಡ ಗ್ರೌಂಡ್ ಮಾಡಲಿಕ್ಕೆ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಇಲಾಖೆಗೆ ಕೊಡುವಂತ ಇನ್ನು ಉಪ್ಪಿನಂಗಡಿಯಲ್ಲಿ 5.5 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಕೆದಿರದಲ್ಲಿ 5 ಎಕರೆ ಜಾಗವನ್ನು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾವಲ್ಲಿ ಕೂಡ 5 ಎಕರೆ ಜಾಗವನ್ನು ಅಲ್ಲಿ ಕೊಡುವಂತಹ ವ್ಯವಸ್ಥೆಗೆ ಮಾಡಿದೆ. ಇದನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದನ್ನು ಸರ್ಕಾರ ಹೆಸರಲ್ಲಿ ನಾವು ಮಾಡಿದ್ರೆ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇಲಾಖೆಯಲ್ಲಿ ಮಾಡಿದ್ರೆ ಅದರ ಅಭಿವೃದ್ಧಿಗೆ ದುಡ್ಡು ಬರ್ತದೆ. ಮತ್ತೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೇರೆ ಬೇರೆ ಕ್ರೀಡೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿದಂತ ಆಗ್ತದೆ. 15.5 ಎಕರೆ ಜಾಗದ ಜೊತೆ 9.5 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಆ ಗ್ರೌಂಡ್ಗೆ ನಾವು ಕೊಡುವಂತಹ ಕೆಲಸವನ್ನು ಮಾಡಿದೆ. ಅದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಲೆವೆಲ್ ಮಾಡುವಂತದ್ದು, ನೀರನ್ನು ಹೊರಗೆ ಹಾಕ್ಲಿಕ್ಕೆ ವ್ಯವಸ್ಥೆ, ನಮ್ಮ ಗ್ರೌಂಡ್ಗಳು ಯಾವುದಿದ್ರು ಅದರಲ್ಲಿ ನೀರು ನಿಲ್ಲಬಾರ್ದು, ಆ ನೀರನ್ನು ಹೊರಗೆ ಕಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಿಂಥೆಟಿಕ್ ಟ್ರ್ಯಾಕ್, ಆನಂತರ ಅದರಲ್ಲಿ ಸ್ವಿಮ್ಮಿಂಗ್ ಪೂಲು, ಹಂತವಾಗಿ ಅದನ್ನು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೀಡಾಂಗಣ ಹೇಗಿದೆ ಅದರ ರೀತಿ ಅದನ್ನು ಮಾಡುವ ಮುಖಾಂತರ ಎಲ್ಲ ಏನು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾರೆ ಅವರಿಗೆ ಅವಕಾಶವನ್ನು ಕಲ್ಪಿಸುವಂತಹ ಕೆಲಸ. ನಮ್ಮ ಮಕ್ಕಳಿಗೆ ಇಲ್ಲಿ ನಾವು ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಓಡಿಸಿದ್ರೆ ಅವರಿಗೆ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ಲಿಕ್ಕೆ ಆಗ್ತದೆ. ಇಲ್ಲಿ ಈ ಗ್ರೌಂಡ್ ನಲ್ಲಿ ಓಡಿ ಅಲ್ಲಿ ಒಂದು ಸ್ಪೈಕ್ ಹಾಕೊಂಡು ಅವರಿಗೆ ಓಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರಿಗೆ ಹಿಂದೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಪ್ರಾಕ್ಟೀಸ್ ಇರುವುದಿಲ್ಲ ಅವರಿಗೆ. ಅದಕ್ಕಾಗಿ ಪುತ್ತೂರಿನಲ್ಲಿ ಕೂಡ ಮುಂದಿನ ದಿವಸಗಳಲ್ಲಿ ಇಷ್ಟೊಳಗೆ ಜಾಗನೇ ಇರಲಿಲ್ಲ. ನಾನೇ ಸ್ವಂತ ಹೋಗಿ ಹುಡುಕಿ 15.5 ಎಕರೆ ಜಾಗ ನೀವು ಮುಂದಿನ 1 ವರ್ಷದಲ್ಲಿ ನೋಡಿ ಜಾಗ ಹೇಗೆ ಆಗ್ತದೆ ಅಂತ ಅದನ್ನು ಓಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಸ್ಪೋರ್ಟ್ಸ್ಗೆ ಅತ್ಯಂತ ನಾನು ಪೋಷಕರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು, ನಾವೆಲ್ಲ ದೈಹಿಕ ಏನು ಅಭಿವೃದ್ಧಿ ಇದೆ ಅದಕ್ಕೆ ಗಮನವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ನಾವು ಸಮಾಜದಲ್ಲಿ ನೋಡ್ತೀವಿ, ಈಗ ಯಾರಾದ್ರೂ ಮಕ್ಕಳು ಸ್ವಲ್ಪ SSLC ಫಸ್ಟ್ PUC ಸೆಕೆಂಡ್ PUC ಹೋಗುವಾಗ ಬೇಡ ಅದೆಲ್ಲ ಬುದ್ಧಿಗಳು ಬರ್ತಾರೆ. ನೀವು ನೋಡಿರ್ಬೋದು, ಡ್ರಗ್ಸ್, ಡ್ರಿಂಕ್ಸ್, ಸಿಗರೇಟ್, ಸ್ಮೋಕಿಂಗ್, ಬಾಕಿದ್ದು ತಿನ್ನುವುದು ಎಲ್ಲ ಶುರು ಮಾಡ್ತಾರೆ. ಯಾರು ಇವತ್ತು ಸ್ಪೋರ್ಟ್ಸ್ ನಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರ ಅವರು ಯಾವತ್ತೂ ಅವನ ಜೀವನದಲ್ಲಿ ದಾರಿ ತಪ್ಪುವಂತ ಕೆಲಸ ಮಾಡುವುದಿಲ್ಲ. ಅವನ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ತಾನೆ. ಅದಕ್ಕೆ ಎಲ್ರಿಗೂ ಕೂಡ ಹಾಗೆ ನಾನು ಹೇಳುವಂತದ್ದು, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಷ್ಟು ಕಲ್ತರೆ ಏನು, ಎಷ್ಟು ದುಡ್ಡು ಇದ್ರೆ ಏನು, ಆರೋಗ್ಯ ಇಲ್ಲದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅದನ್ನು ನೋಡ್ಕೊಂಡು ಕೂದಬೇಕಷ್ಟೇ, ಆಸ್ಪತ್ರೆ ಬಿಲ್ಲು ಕಟ್ಟಿಕೊಂಡು ಕೂರಬೇಕಷ್ಟೇ. ಅದಕ್ಕೆ ನಿಮ್ಮ ಜೀವಕ್ಕೆ ಡೈಲಿ 1 ಗಂಟೆ ಸಮಯವನ್ನು ಕೊಡಬೇಕು, 1-1.5 ಗಂಟೆ. ಯಾರು ಬರ್ಲಿ ಯಾರು ಹೋಗ್ಲಿ ಏನು ಬೇಕು ಆಗಲಿ, ಫಿಸಿಕಲ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ನೀವು ನಿಮ್ಮ ಜೀವಕ್ಕೆ 1 ಗಂಟೆ ಸಮಯವನ್ನು ಕೊಟ್ಟರೆ ಯಾವ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ಭಾಗದಲ್ಲಿ ಕೂಡ ದೈಹಿಕ ಶಿಕ್ಷಕರು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಮ್ಮ ಪುತ್ತೂರು ಈ ಭಾಗದಲ್ಲಿ ನಾನು ಗ್ರೌಂಡ್ ಮಾಡುವಾಗ ನನ್ನಿಂದ ಜಾಸ್ತಿ ಆಸಕ್ತಿ ತೋರಿಸಿದವರು ದೈಹಿಕ ಶಿಕ್ಷಕರು. ನಮ್ಮ ದಯಾನಂದ ಕೊಮ್ಮಂಡ್ ಎಲ್ಲಿದ್ದಾರೆ ಅವರ ಮತ್ತೆ ಅವರ ತಂಡದವರು ಎಲ್ಲರೂ ಅವರ ಹೆಸರು ಒಬ್ಬೊಬ್ಬರ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ಅವರು ನನ್ನ ಬೆನ್ನ ಹಿಂದೆ ಬಂದು ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಸ್ವಿಮ್ಮಿಂಗ್ ಪೂಲ್ ಬೇಕು, ಬೇಕಾದ ವ್ಯವಸ್ಥೆಗಳು ಬೇಕು, ಇದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡ್ಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಈಗಲೇ ಮಂಜೂರಾಗಿದೆ. ಆ ಮುಖಾಂತರ ಅದಕ್ಕೆ ಫೆಡ್ ಲೈಟ್ ಅನ್ನು ಹಾಕಿ ಯಾರೆಲ್ಲ ಕ್ರಿಕೆಟ್ ಆಡ್ತಾರೆ ಅವರಿಗೆ ಡೇ ಅಂಡ್ ನೈಟ್ ಆಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅದೇ ಜೂನಿಯರ್ ಕಾಲೇಜಿನ ಪಕ್ಕದಲ್ಲಿ 1 ಕೋಟಿ ರೂಪಾಯಿಯಲ್ಲಿ ಈಗಲೇ ಶಾಂಕ್ಷನ್ ಆಗಿದೆ. ಅತ್ಯಂತ ಒಳ್ಳೆಯ ರೀತಿಯ ಜಿಮ್ ಅನ್ನು ಮಾಡಿ ಯಾರಿಗೆಲ್ಲ ಬೆಳಿಗ್ಗೆ ಅಲ್ಲಿ ವಾಕಿಂಗ್ ಮಾಡ್ತಾರೆ ಸುಳ್ಳ ಮಟ್ಟದಿಂದ ಒಳ್ಳೆಯ ರೀತಿಯ ಜಿಮ್ ಅನ್ನು ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ನಮ್ಮ ಮುಂಡೂರಿನ ಗ್ರೌಂಡ್ಗೆ 5 ಕೋಟಿ ರೂಪಾಯಿಯಲ್ಲಿ ಲೈಟಿಂಗ್ ವ್ಯವಸ್ಥೆಗೆ ಈಗ ನಮ್ಮ PWD ಮಿನಿಸ್ಟರ್ ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ರಾತ್ರಿಯಲ್ಲಿ ಅದೇ ಆಟ ಆಡುವ ರೀತಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ನಾನೆಲ್ಲ ಇಲ್ಲಿ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳುವುದು, ನನಗೆ ಸ್ವಲ್ಪ ಬೈತಾರೆ ಆದ್ರೂ ಪರವಾಗಿಲ್ಲ, ನೀವು ಯಾರಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಕಳಿಸ್ತೀರಾ ದಯಮಾಡಿ ಓವರ್ ಅಂಡ್ ನನ್ನ ದೈಹಿಕ ಶಿಕ್ಷಕರಿಗೆ ನಾವು ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾರಿಗೆ ಕ್ರಿಕೆಟ್ ಟ್ರೈನಿಂಗ್ ಕೊಡ್ತೀರಾ, ಯಾರು ಕ್ರಿಕೆಟ್ ಆಡ್ತಾರೆ ಅಪ್ಕಮಿಂಗ್ ಜನರೇಷನ್ ಚಿಕ್ಕ ಮಕ್ಕಳಿಗೆ ದಯಮಾಡಿ ಅಂಡರ್ ಕ್ರಿಕೆಟ್ ಅನ್ನು ಕಳಿಸಬೇಡಿ.
ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತಾ ಇರೋದು, ಮುಂದಿನ ಜನಾಂಗಕ್ಕೆ ಇವಾಗ ಇಷ್ಟರವರೆಗೆ ನಮ್ಮ ಪುತ್ತೂರಿನವರು, ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಕೂಡ ಅಂತಾರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಆಟ ಆಡಿದವರಿಲ್ಲ. ನನ್ನ ಪ್ರಕಾರ ನೀವು ಮೊದಲಿಂದ ಅವರಿಗೆ ಎಲ್ಲಾದ್ರೂ ಓವರ್ ಹ್ಯಾಂಡ್ ಕಳಿಸ್ಕೊಡ್ತಾ ಇದ್ರೆ ಇವತ್ತು ಒಂದೆರಡು ಜನ ಆದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುತ್ತೂರಿನಿಂದ ಅಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿನಿಧಿಸ್ತಾ ಇದ್ರು. ಆದ್ರೆ ಈ ಓವರ್ ಹ್ಯಾಂಡಿಗಾಗಿ ಭಾರಿ ತೊಂದರೆ ಆಗಿದೆ. 25 ವರ್ಷದವರು ಆಡ್ಲಿ, ಅವರೇನು ಬೇಡ ಅಂತ ಹೇಳುದಿಲ್ಲ. ನಾವು ಇನ್ನು ಮುಂದೆ ಜೂನಿಯರ್ ಕಾಲೇಜಿನಲ್ಲಿ ಆಟ ಆಡುವವರಿಗೆ, ಓವರ್ ಹ್ಯಾಂಡ್ ಆಡುವವರಿಗೆ ಮಾತ್ರ ಅವಕಾಶ ಕೊಡೋದು. ನನಗೆ ಬೈದರೂ ಪರವಾಗಿಲ್ಲ, ಯಾಕಂದ್ರೆ ನಾವು ಇನ್ನೊಬ್ಬರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಹೋಗುದಿಲ್ಲ. ನಮಗೀಗ ಬೈತಾರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂಡರ್ ಹ್ಯಾಂಡ್ ಆಡುವವರು. ಅದೇದಾನೆ ಕ್ರಿಕೆಟ್ ಬರ್ಚಿಗ ನಾವು ಎಂಚಿನ ಆರು ಎಲ್ಲಿಯಪ್ಪಳಗ ಎಂಚಿನ ಗೊಬ್ಬಳೆ ಏನು ಎಲ್ಲಿಯಪ್ಪಳಗ ತಾರಾಯಿ ಮುದ್ದೇನೆ ಅಂತ್ಯಾದ ಏನು ಮೂಲ ಇಂಚವರಿನೇ ಅನಿತಾನ ಓವರ್ ಹ್ಯಾಂಡ್ ಆಡ್ತಾ ಇದ್ರೆ ಎಲ್ಲಾದ್ರೂ ಆಡುವ. ಅದು ನಾನು ಹಾಡ್ಕೊಂಡು ಆಟ ಆಡಿದ್ದೀನಿ, ಓವರ್ ಹ್ಯಾಂಡ್ ಆಟ ಆಡ್ತಾ ಇದ್ದೇನೆ. ಆದ್ರೂ ಎಲ್ರಿಗೂ ಹೇಳುದು, ರಬ್ಬರ್ ಬಾಲ್ ಆಗಲಿ ಯಾವ ಬಾಲ್ ಆಗಲಿ ದಯಮಾಡಿ ಓವರ್ ಹ್ಯಾಂಡ್ ಆಟ ಆಡುವಂತ ಕೆಲಸಗಳನ್ನು ನಾವು ಕಳಿಸಿಕೊಡುವಂತ ಕೆಲಸ ಅಂದ್ರೆ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಕೆಲಸಗಳನ್ನು ಮಾಡಬೇಕಾಗ್ತದೆ. ಫಸ್ಟ್ ಪ್ರೈಸ್ ಬರೋದಿದ್ರೆ ಏನು ಬೇಜಾರ, ಟ್ರೈ ಮಾಡಿ, ಫಸ್ಟ್ ಪ್ರೈಸ್ಗೆ ಟ್ರೈ ಮಾಡಿ. ಎಲ್ಲಾದ್ರೂ ಆಗಿಲ್ಲ ಅಂದ್ರೆ ತಲೆಬಿಸಿ ಮಾಡಬೇಡಿ. ನೆಕ್ಸ್ಟ್ ಯಾರಾದ್ರೂ ನಿಮ್ಗೆ ಫಸ್ಟ್ ಪ್ರೈಸ್ ಅನ್ನು ಹೊಡಿಬಹುದು. ಹಾಗೆ ಪ್ರಯತ್ನಗಳು ಇರಬೇಕು. ಏನು ಪ್ರಯತ್ನಗಳಿಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಲ್ಲ, ಸರಿಯಾಗಿ ನೀರು ಕುಡಿಯಿರಿ, ಸರಿಯಾಗಿ ಊಟವನ್ನು ಮಾಡಿ. ಊಟ ಮಾಡುವಾಗ ರೈಸ್ ಮಾತ್ರ ತಿನ್ಬೇಡಿ. ರೈಸ್ ಇಷ್ಟು ತಿಂದ್ರೆ 1-2 ಮೊಟ್ಟೆ ಬಟನಾಗಲಿ ತಿನ್ನ 2 ಚೂರು ಆಗಲಿ ಪನ್ನೀರು ತಿನ್ನೋದು. ಅಂತ ಮೊಟ್ಟೆ ತಿನ್ನದವರು ಪನ್ನೀರು ತಿನ್ನಿ, ಸ್ವಲ್ಪ ಫೈಬರ್ ತಿನ್ನಿ. ಆಹಾರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡ್ರೆ ನಮಗೆ ಯಾವುದೇ ತೊಂದರೆಗಳು ಆಗುದಿಲ್ಲ. BP ಬರುವುದಿಲ್ಲ, ಶುಗರ್ ಬರುವುದಿಲ್ಲ, ಬೇರೆ ಯಾವುದು ಬರುವುದಿಲ್ಲ. ನಮ್ಮ ಹೊಟ್ಟೆಗೆ ಏನು ಹಾಕ್ತೇವೆ ಅದರ ಮೇಲೆ ನಮ್ಮ ಜೀವನ ಇರ್ತದೆ. ಹಾಗೆ ಎಲ್ಲರೂ ಕೂಡ ಹಾಗೆ, ಮಕ್ಕಳು ಕೂಡ ಹಾಗೆ ಸರಿಯಾಗಿ ನೀರು ಕುಡಿಬೇಕು, ಸರಿಯಾಗಿ ವಾಶ್ರೂಮ್ ಅನ್ನು ಬಳಸಬೇಕು, ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಬೇಕು, ಫೈಬರ್ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು, ನೀರು ಕುಡಿಬೇಕು. ಇದನ್ನೆಲ್ಲ ಮಾಡಿದ್ರೆ ದೇಹ ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ, ಮನಸ್ಸಿನ ಬೆಳವಣಿಗೆ ಒಳ್ಳೆಯದಾಗ್ತದೆ, ಓದಲಿಕ್ಕೆ ಒಳ್ಳೆಯದಾಗ್ತದೆ. ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಆದಷ್ಟು ನಿಮ್ಮನ್ನು ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರೆ ನೀವು ಕೂಡ ಸಮಾಜದಲ್ಲಿ ಹೀರೋಗಳಾಗ್ತೀರಿ ಅನ್ನೋ ಮಾತನ್ನು ಹೇಳಿದೆ. ಇವರಿಗೆಲ್ಲ ಇವತ್ತು ಆಯೋಜನೆ ಮಾಡಿದ ಈ ಆಯೋಜಕರಿಗೆ ಕೂಡ ಮತ್ತೆ ಈ ಕಾರ್ಯಕ್ರಮಕ್ಕೆ ಕೂಡ ಶುಭವನ್ನು ಹಾರೈಸಿದ. ವಿವಿಧ ಸಾಮರ್ಥ್ಯಗಳಿರಬಹುದು, ಅವೆಲ್ಲವನ್ನು ಹುರಿದುಂಬಿಸಿ ಅದನ್ನ ಪ್ರೋತ್ಸಾಹಿಸಿ ಬೆಳೆಸುವಂತಹ ಜವಾಬ್ದಾರಿ ಶಿಕ್ಷಣಕ್ಕಿದೆ. ಈ ಒಂದು ನಿಟ್ಟಿನಲ್ಲಿ ವಲಯ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜಿಸಿ ಮೊದಲಿಗೆ ಶಾಲಾ ಹಂತ, ವಲಯ ಹಂತ ಹಾಗೂ ಈಗ ತಾಲೂಕು ಮಟ್ಟಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಲ್ಲಿಯ ಈ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳು ಪಂದ್ಯದಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಂತರ ವಿಭಾಗ ಹಾಗೂ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಲಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಆಯ್ಕೆಯಾಗುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಜಿಲ್ಲೆ ಹಾಗೂ ರಾಜ್ಯವನ್ನ ಪ್ರತಿನಿಧಿಸುವಂತೆ ನಮ್ಮ ಮಕ್ಕಳು ಮುಂದೆ ಬರಲಿ. ನಿರ್ಣಯ ಏನಿರ್ತದೆ ಅದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕವಾಗುವಂತಾಗಿರಲಿ. ಹಾಗೂ ಈ ಬಿಲ್ವಗಿರಿ ಕ್ರೀಡಾಂಗಣ ಯಾವುದೇ ನಗರದಲ್ಲಿ ಇರುವಂತಹ ಕ್ರೀಡಾಂಗಣಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಸಜ್ಜಾಗಿರುವಂತಹದ್ದು. ಬಹಳ ಆಕರ್ಷಣೀಯವಾಗಿ ಕ್ರೀಡಾಂಗಣವನ್ನು ಸಜ್ಜುಗೊಳಿಸಿ ಇಲಾಖೆಯೊಂದಿಗೆ ಸಹಕರಿಸಿರುವಂತಹ ಎಲ್ಲ ಈ ಊರ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳಿ, ಈ ಕ್ರೀಡೆಯನ್ನು ನೋಡುವಂತಹ ಸಮಯ, ಮಾತನಾಡುವಂತಹ ಸಮಯವಲ್ಲ. ಆದ ಕಾರಣ ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ನನ್ನ ಈ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್. ಇಂತಹ ಕ್ರೀಡಾಕೂಟ ನನ್ನ ಹೃದಯವನ್ನು ತುಂಬಿ ಬಂದಿದೆ. ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಮುಖ್ಯವಾಗಿ ಇದರ ಕ್ರೀಡಾಕೂಟದ ಅಧ್ಯಕ್ಷರಾದ ಶಶಿಕುಮಾರಿ ಬಾಲಕಿಯವರಿಗೂ ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲ ಮಹನೀಯರಿಗೂ ವಂದಿಸುತ್ತಾ, ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಪ್ರಾಮಾಣಿಕವಾಗಿ ತಮ್ಮ ಶ್ರಮವನ್ನು ಅದಕ್ಕೆ ಉಪಯೋಗಿಸಿ ಆ ಕ್ರೀಡೆಯಲ್ಲಿ ಬಹುಮಾನವನ್ನು ಗಳಿಸಿ ಮುಂದಿನ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ತಾವು ಮುನ್ನಡೆಯಲ್ಲಿ ಇಡಬೇಕು. ಅದಕ್ಕೆ ಪ್ರಯತ್ನ ಪಡಬೇಕು. ಸೋಲೇ ಗೆಲುವಿನ ಮೂಲ, ಸೋಲಿಗೆ ಕುಗ್ಗಬಾರದು.
ಏಳಿಗೆ ಇದ್ದಬಾರದು ಒಂದು ಪ್ರಯತ್ನಪೂರ್ವವಾಗಿ ಸಾಧನೆ ಮಾಡಿ ಆ ಸಾಧನೆಯಿಂದ ದೇಶಕ್ಕೆ ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಎರಡು ಮಾತ್ರ ಮುಕ್ತಾಯವಾಗಿ ಜೈ ಹಿಂದ್. ಆ ಆಟದ ಮೈದಾನವನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ತಯಾರು ಮಾಡಿ ಇಲ್ಲಿ ಸ್ಪರ್ಧೆ ಮಾಡುವ ಮಕ್ಕಳಿಗೆ ಮತ್ತು ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸುವ ಎಲ್ಲರಿಗೂ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಸಂತೋಷವನ್ನು ಅನುಭವಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ ಈ ಒಂದು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ ಇದರ ಎಲ್ಲ ಆಡಳಿತ ಮಂಡಳಿಯವರಿಗೆ ಹಾಗೂ ಇದಕ್ಕೆ ಸಹಕರಿಸಿದ ಊರಿನ ಹಾಗೂ ದಾನಿಗಳ ಸಹಕಾರವನ್ನು ವಿಶೇಷವಾಗಿ ನಾನು ಪ್ರಥಮವಾಗಿ ಅಭಿನಂದಿಸುತ್ತೇನೆ. ಪದ 2025-26ನೇ ಸಾಲಿನ ಕ್ರೀಡಾಕೂಟದ ಮೊದಲ ಸ್ಪರ್ಧೆ ಆರಂಭಗೊಂಡಿದೆ. 600 14ರ ವಯೋಮಾನದ ಬಾಲಕರ ವಿಭಾಗದ 600 ಮೀಟರ್ ಓಟದ ಆರಂಭ. ಪುತ್ತೂರು ತಾಲೂಕಿನ 5 ವಲಯಗಳಿಂದ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಗಳಿಸಿದ 15 ಸ್ಪರ್ಧಾಳುಗಳು ತಾಲೂಕು ಮಟ್ಟದಲ್ಲಿ ಯಾರು ಪ್ರಥಮ ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.